ಈಸ್ಟ್ ಕೋಸ್ಟ್ ಮತ್ತು ವೆಸ್ಟ್ ಕೋಸ್ಟ್, ವೆಸ್ಟ್ ಬೆಂಗಾಲ್ದಿಂದ ತಮಿಳುನಾಡು ತನಕ, ನಮ್ಮ ಗುಜರಾತಿಂದ ಹಿಡಿದ ಕೇರಳ ಬಾರ್ಡರ್ ತನಕ ಒಂದು ಯೂನಿಫಾರ್ಮ್ ಸಿಸ್ಟಮ್ ಮಾಡಬೇಕು. ಯಾಕೆಂದರೆ ಇವತ್ತು ಈಸ್ಟ್ ಕೋಸ್ಟಲ್ಲಿ ಅವರಿಗೆ ಮಳೆಗಾಲದ ರಜೆ ಇರೋದು ನಮ್ಮ ಆಗಸ್ಟ್ ಸೆಪ್ಟೆಂಬರಲ್ಲಿ. ಇವತ್ತಿನ ದಿನದಲ್ಲಿ ಅವ್ರು ಮೀನುಗಾರಿಕೆ ಮಾಡ್ತಾರೆ. ನಮಗೆ ಮುಂಗಾರು ಮಳೆ ಆದರೆ ಅವ್ರಿಗೆ ಹಿಂಗಾರು ಮಳೆ. ಅದರಿಂದಾಗಿ ಏನು ಮಾಡ್ತಾರೆ ಅಂದರೆ, ಈಗ ಕೇರಳದಲ್ಲಿ ನಮಗೆ ಮೊನ್ನೆ ಜೂನ್ 10 ತಾರೀಕು ತನಕ ಮೀನುಗಾರಿಕೆ ಇತ್ತು. ಗೋವಾದವರು ಜುಲೈ 15 ತಾರೀಕಿಗೆ ಮೀನುಗಾರಿಕೆ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಇಡೀ ಕೋಸ್ಟಿಗೆ ಅವ್ರು ಮಾಡ್ತಾರೆ. ಅವ್ರೇನು ಮಾಡ್ತಾರೆ, ನಮ್ಮ ಎಷ್ಟು ದಿನದ ರಜೆ ಅವರಿಗೆ ಅಲ್ಲಿ ಗೋವಾದಲ್ಲಿ? ಅವರ ರಾಜ್ಯದ್ದು ಅದಕ್ಕೆ 12 ನಾಟಿಕಲ್ ಮೈಲ್ ತನಕ ಆ ಕಂಟ್ರೋಲನ್ನು ರಾಜ್ಯ ಸರ್ಕಾರದ ಹಿಡಿತದಲ್ಲಿರ್ತದೆ. ಆಫ್ಟರ್ 12 ನಾಟಿಕಲ್ ಮೈಲ್ ಅದು ಸೆಂಟ್ರಲ್ ಗೌರ್ಮೆಂಟ್ ಟೆರಿಟರಿ ಅಂತ ಇರ್ತದೆ. ಅದಿಷ್ಟೇ ಈ ಒಂದು ರಸ್ತೆ ಸಂಬಂಧಪಟ್ಟಂತೆ ಗಡಿ ಪ್ರದೇಶ ಇರ್ಬೋದು, ನಮ್ಮ ಚೆಕ್ ಪೋಸ್ಟ್ಗಳನ್ನು ಅಳವಡಿಸ್ಲಿಕ್ಕೆ ಆಗ್ತದೆ. ಆದರೆ ಸಮುದ್ರದಲ್ಲಿ ಆ ರೀತಿ ಏನೋ ವ್ಯವಸ್ಥೆಗಳನ್ನು ಕೈಗೊಳ್ಳಲಿಕ್ಕೆ ಆಗೋದಿಲ್ಲ. ಅದಿಷ್ಟೇ ನಾವು ನಮ್ಮ ವೆಸ್ಟ್ ಕೋಸ್ಟಿಗೆ ಒಂದು ಸಮಾನವಾದ ಒಂದು ಕಾನೂನನ್ನು ಜಾರಿ ಮಾಡಿದಾಗ ಇಷ್ಟು ದಿನ ನಮ್ಮ ರಜೆಯ ಅವಧಿ ನಿಷೇಧಿತ ಮೀನುಗಾರಿಕೆ, ಈ ತಾರೀಕಿನಿಂದ ಈ ತಾರೀಕು ತನಕ ಮೀನುಗಾರಿಕೆ ಮಾಡ್ಬೋದು. ಮತ್ತು ಎಲ್ಲ ಮೀನುಗಾರಿಕೆಗೆ ಒಂದೇ ರೀತಿಯ ಕಾನೂನನ್ನು, ಯಾಕೆಂದರೆ ಕೇರಳದಲ್ಲಿ ಒಂದು ಅವಕಾಶ ಕೊಟ್ಟರೆ ಬೇರೆ ರೀತಿಯಲ್ಲಿ, ಇಲ್ಲಿ ಬೇರೆ ರೀತಿ ಕೊಟ್ಟಾಗ ಸಮುದ್ರದಲ್ಲಿ ಅವರು ಎಲ್ಲಿ ಬಂದು ಮೀನುಗಾರಿಕೆ ಮಾಡ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಮ್ಮ ಸಂಪತ್ತನ್ನು ಅವ್ರು ದೋಚುವಂಥ ಪರಿಸ್ಥಿತಿಯಲ್ಲಿ ಉದ್ಭವ ಆಗ್ತದೆ. ಗೋವಾದವರು ನಮ್ಮಲ್ಲಿ ಬಂದು ಫಿಶಿಂಗ್ ಮಾಡುವಂಥ ಪರಿಸ್ಥಿತಿ ಉದ್ಭವ ಆಗ್ತದೆ. ಅದಕ್ಕೆ ನಮ್ಮ ಈ ಸಂದರ್ಭದಲ್ಲಿ ಗೋವಾದವರು ಇಲ್ಲಿ ಬಂದು ಫಿಶಿಂಗ್ ಮಾಡುವಂಥ ಪರಿಸ್ಥಿತಿ ಅವಕಾಶಗಳಿರ್ತದೆ. ಸಮುದ್ರದ ಯಾರು ಅಳತೆ ಮಾಡ್ಲಿಕ್ಕೆ ಆಗೋದಿಲ್ಲ, ಎಷ್ಟು ದೊಡ್ಡ